ಹಬ್ಬಕ್ಕೆ ಒಂದು ವಿಶೇಷವಾಗಿರುವಂತಹ ರುಚಿಯಾಗಿರುವಂತಹ ರಾಯ್ತ ಅಥವಾ ಮೊಸರು ಬಜ್ಜಿನ ನೀವು ಹೋಟೆಲ್ಗಳಲ್ಲೆಲ್ಲ ತಿಂದಿರ್ತೀರ, ದಪ್ಪವಾಗಿರೋ ರಾಯ್ತ. ಅದಕ್ಕಿಂತಲೂ ಸೂಪರಾಗಿ ಮನೇಲಿ ಹೇಗೆ ಮಾಡ್ಬೋದು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ವಿಶೇಷವಾಗಿರುವಂತಹ ರಾಯ್ತ ಅಥವಾ ಮೊಸರು ಬಜ್ಜಿನ ಮಾಡಲಿಕ್ಕೆ, ರುಚಿಯಾಗಿರೋ ದಪ್ಪವಾಗಿರೋ ಮೊಸರು ಬಜ್ಜಿ ಮಾಡಲಿಕ್ಕೆ ನಮಗೆ ದಪ್ಪ ಇರುವಂತಹ 1 ಕಪ್ಪಷ್ಟು ಮೊಸರು ಬೇಕಾಗುತ್ತೆ. ನಾನು ಒಂಚೂರು ಮೊಸರನ್ನು ನೀರು ಹಾಕದೆ ತಗೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲಿಗೆ ಈ ಮೊಸರನ್ನು ಹಾಕ್ಕೊಳ್ಳಿ. ಅದಾದ ನಂತರ ತುರಿದಿಟ್ಟಿರುವಂತಹ ಕ್ಯಾರೆಟ್, ಸ್ವಲ್ಪ ಒಂದು 1/4 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಟ್ ಮಾಡ್ಕೊಂಡು ಬೇಕಾದರೂ ಹಾಕೋಬಹುದು. ಹಾಗೆಯೇ ಸ್ವಲ್ಪ ಸೌತೆಕಾಯಿಯನ್ನು ಕೂಡ ತುರಿದುಕೊಂಡು ಹಾಕ್ಕೊಂಡಿದ್ದೀನಿ, 1/4 ಕೂಡ ಹಾಕಿಲ್ಲ, ಸ್ವಲ್ಪ. ಹಾಗೆಯೇ ಒಂದು ಅರ್ಧದಷ್ಟು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಒಂದು 1/4 ಟೇಬಲ್ ಸ್ಪೂನು ಬೇಡ, ಅದಕ್ಕಿಂತಲೂ ಚೂರು ಕಮ್ಮಿಯ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ರಾಯ್ತಕ್ಕೆ ತುಂಬ ಜಾಸ್ತಿ ಉಪ್ಪಾದರೆ ಇಷ್ಟ ಆಗಲ್ಲ, ಸರಿ ಅಂದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇಷ್ಟೆಲ್ಲನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನೀವು ಮೊದಲೇ ಮೊಸರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದ ನಂತರ ಈ ತರಕಾರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು, ಅಥವಾ ಈ ತರಕಾರಿ ಎಲ್ಲ ಹಾಕಿದ ನಂತರನೂ ಮಿಕ್ಸ್ ಮಾಡ್ಬೋದು. ಇವಾಗ ಇದಕ್ಕೊಂದು ಸೂಪರ್ ಆಗಿರುವಂಥ ಒಗ್ಗರಣೆ ಹಾಕೋಣ. ಇದರ ಸ್ಪೆಷಾಲಿಟಿ ಇರೋದೇ ಇದರಲ್ಲಿ. ಸ್ಟವ್ ಮೇಲೆ ಒಗ್ಗರಣೆ ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಅದಕ್ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಣಮೆಣಸು 1-2 ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕರಿ ಲೀವ್ಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ನೀಟಾಗಿ ಫ್ರೈ ಆದ ನಂತರ ಒಗ್ಗರಣೆನ ಹಾಕ್ಕೊಳ್ಳೋಣ. ನಂಬಿ ಇಷ್ಟು ಅದ್ಭುತವಾಗಿರುತ್ತೆ ಈ ಫ್ಲೇವರ್ ಅಂತಂದರೆ. ಒಗ್ಗರಣೆ ಹಾಕಿರುವಂತಹ ಸ್ಪೆಷಲ್ ವಿಶೇಷವಾಗಿರುವಂತಹ ರಾಯ್ತ ನೀವು ಒಂದ್ಸರಿ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ. ಯೂಶ್ವಲಾಗಿ ನೀವು ಹೋಟೆಲ್ಗಳಲ್ಲೆಲ್ಲ ದಪ್ಪವಾಗಿರುವಂಥ ರಾಯ್ತ ತಿಂದಿರ್ತೀರಲ್ವ, ಅದಕ್ಕಿಂತನೂ ಸಖತ್ ಸೂಪರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮಸ್ಟ್ ಟ್ರೈ, ಅಂದರೆ ಮಾಡಲೇಬೇಕು ಅನ್ನೋಂಥ ಒಂದು ರೆಸಿಪಿ ಇದು. ನೀವು ನೋಡ್ತಾ ಇದ್ದಂಗೆ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ, ಅಷ್ಟು ಸೂಪರಾಗಿ ಬರುತ್ತೆ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಇನ್ನೊಂದು ಏನು ಅಂತಂದರೆ, ನಿಮ್ಗೆ ಇಷ್ಟು ದಪ್ಪ ಬೇಡ, ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ನೀವು ನೀರು ಬೇಕಾದರೂ ಹಾಕೋಬೋದು. ಬಟ್ ನಾನು ನೀರು ಹಾಕೊಳ್ಳೋಕ್ಕೆ ಹೋಗಿಲ್ಲ, ನಾನು ದಪ್ಪವಾಗಿ ಮಾಡ್ತಾ ಇದ್ದೇನೆ. ತುಂಬಾ ರುಚಿ ಇರುತ್ತೆ ಈ ಥರ ಮಾಡಿದರೆ. ಥ್ಯಾಂಕ್ಸ್ ಎಲ್ರಿಗೂ.